ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮಾವಿನ ಹಣ್ಣಿನ ಫುಡ್ಡಿಂಗ್ ಹೇಗೆ ಮಾಡೋದು ತೋರಿಸ್ತೇನೆ. ಕೇವಲ 15 ನಿಮಿಷದಲ್ಲಿ 2 ಕಪ್ಪಿನ ಹಾಲಿನಲ್ಲಿ ಮಾಡುವಂಥ ಫುಡ್ಡಿಂಗ್ ಇದು. ಈಗ ಸಮ್ಮರ್ ತುಂಬ ಚೆನ್ನಾಗಿರ್ತದೆ, ಮ್ಯಾಂಗೋ ಸೀಸನ್ ಸಹ ಸ್ಟಾರ್ಟ್ ಆಗಿದೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. 1 ಕಪ್ಪು ಮ್ಯಾಂಗೋ ಪ್ಯೂರಿ ಅಂದರೆ ಮಾವಿನ ಹಣ್ಣ ಸಿಪ್ಪೆ ತೆಗೆದು ಸಣ್ಣ ಸಣ್ಣಗೆ ಹಚ್ಚಿ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. 3 ರಿಂದ 4 ಸ್ಪೂನಷ್ಟು ಸಕ್ಕರೆ, ಮ್ಯಾಂಗೋ ಚಾಪ್ಸ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಗಾರ್ನಿಷ್ಗೆ ಪಿಸ್ತಾ ಚಾಪ್ಸ್, ಪಿಸ್ತಾವನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಸ್ಟರ್ಡ್ ಪೌಡರ್ ಮತ್ತು ಬ್ರೆಡ್ ಸ್ಲೈಸ್ ಅಂದರೆ ಸೈಡ್ಸಿಂದು ಬ್ರೌನ್ ಪಾರ್ಟ್ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಬನ್ನಿ ಹೇಗೆ ಮಾಡೋದು ಫಟಾಫಟ್ಟಾಗಿ ತೋರಿಸ್ತೇನೆ. ಈಗ ಕಾಯಿಸಿ ತಣ್ಣಗಾದ ಹಾಲಿಗೆ 2 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನು ಹಾಕ್ಕೊಳ್ತೇನೆ ಮತ್ತು 4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತೇನೆ. ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸಹ ಗಂಟಿಲ್ದಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಸ್ವಲ್ಪ ಸಹ ಗಂಟಿರಬಾರ್ದು. ಯಾವುದೇ ಕಾರಣಕ್ಕೂ ಬಿಸಿ ಹಾಲಿಗೆ ಹಾಕ್ಲಿಕ್ಕೆ ಹೋಗಬೇಡಿ, ಕಾಯಿಸಿ ತಣ್ಣಗಾದ ಹಾಲಿಗೆ ಹಾಕ್ಕೊಳ್ಳಿ. ನೋಡಿ, ಈಗ ಆಯಿತು. ಬನ್ನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಹೀಗೆ ಸ್ಟವಲ್ಲಿ ಇಟ್ಟು ಕೈ ಆಡಿಸ್ತಾ ಇದೆ. ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಆಗೋವರೆಗೂ ಕೈ ಆಡಿಸ್ತಾ ಇದೆ. ಕನ್ಸಿಸ್ಟೆನ್ಸಿ ತಿಕ್ಕಾಗ್ತಾ ಬಂತು. ಏನಾದರೂ ಬಿಗಿನರ್ಸ್ ಇದ್ದರೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕ್ವಾಂಟಿಟಿ ಕಸ್ಟರ್ಡ್ ಪೌಡರ್ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ಸಹ ಹಾಕ್ಕೊಳ್ಬೋದು. 1 ಸ್ಪೂನ್ ಕಸ್ಟರ್ಡಿಗೆ ಸ್ವಲ್ಪ ಹಾಲು ಅಥವಾ ನೀರನ್ನು ಮಿಕ್ಸ್ ಮಾಡಿ ಮತ್ತು ಹಾಲಿಗೆ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ. ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ಮಾಡ್ಕೊಳ್ಳಿ. ನೋಡಿ, ಈಗ ಈ ಸ್ಟೇಜ್ನಲ್ಲಿ ಈಗ ಒಂದು ಅರ್ಧ ವಾಶಿಯಷ್ಟು ಥಿಕ್ನೆಸ್ ಆಗುವಾಗ ಈಗ ಇದಕ್ಕೆ ಮ್ಯಾಂಗೋ ಪ್ಯೂರಿಯನ್ನು ಹಾಕ್ಕೊಳ್ಳೋಣ. ನೋಡಿ, ಈಗ ಈ 1 ಬೌಲಷ್ಟು ಮ್ಯಾಂಗೋ ಪ್ಯೂರಿ ಹಾಕ್ಕೊಳ್ತೇನೆ. ಚೆನ್ನಾಗಿ ಮಾತ್ರ ಕೈ ಆಡಿಸೋದನ್ನು ಮಾತ್ರ ಬಿಡಬೇಡಿ, ಚೆನ್ನಾಗಿ ಕೈ ಆಡಿಸ್ತಾನೇ ಇರಬೇಕು, ಇಲ್ಲಾಂದರೆ ತಳ ಬೇಗ ಹಿಡಿತದೆ ಇದು. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ತುಂಬ ಚೆನ್ನಾಗಿರ್ತದೆ. ಮಂಗಳೂರಿನಲ್ಲಂತೂ ಈಗ ಸಿಕ್ಕಾಪಟ್ಟೆ ಸೆಕೆ. ಮಂಗಳೂರಿನಲ್ಲೇ ಅಲ್ಲ, ಎಲ್ಲ ಇಂಡಿಯಾದಲ್ಲಿ ಕೊಡಿ ಕಡೆ ಸಹ ಸೆಕೆ ಇರ್ತದೆ ಅಂತ ನಾನು ಭಾವಿಸ್ತೇನೆ. ತುಂಬ ಸೆಕೆ. ಹಾಗಾಗಿ ಇಂಥ ಡೆಸರ್ಟ್ ತಿನ್ನುವ ಅನಿಸ್ತದೆ, ಫುಡ್ಡಿಂಗ್ ತಿನ್ನುವ ಅನಿಸ್ತದೆ ಊಟ ಆದ ನಂತರ. ಹಾಗಾಗಿ ಎಲ್ಲರೂ ಇಷ್ಟಪಟ್ಟು ಫಟಾಫಟ್ ಅಂತ ಮಾಡುವಂಥ ಫುಡ್ಡಿಂಗ್ ಇದು. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಇಷ್ಟು ಕಷ್ಟಪಟ್ಟು ನಾನು ವಿಡಿಯೋ ಮಾಡ್ತೇನೆ. ಪ್ಲೀಸ್ ನಿಮ್ಮ ಶೇರ್, ಯಾರ್ಯಾರು ಹೊಸದಾಗಿ ಚಾನಲ್ ನೋಡ್ತೀನಿ ಅವರು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರೆತು ಬಿಡಬೇಡಿ. ನಿಮ್ಮ ಶೇರ್, ಕಮೆಂಟ್ಸ್, ಲೈಕ್ ಸಹ ನನಗೆ ಇಂಪಾರ್ಟೆಂಟ್ ಆಗ್ತದೆ. ಹೆಚ್ಚು ಉತ್ಸಾಹ ಸಹ ತರ್ತದೆ ಇನ್ನೂ ಸಹ ವೀಡಿಯೋಸ್ ಮಾಡಲಿಕ್ಕೆ. ನೋಡಿ, ಈಗ ಒಂದು 2 ನಿಮಿಷದಲ್ಲಿ ಆಲ್ಮೋಸ್ಟ್ ಡನ್ ಆಗ್ತಾ ಬರ್ತದೆ. ಈಗ ಇದು ರೆಡಿ ಆಗಿದೆ. ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೀನಿ. ಇದು ತಣ್ಣಗಾದ ನಂತರ ಅಂದರೆ ಕಸ್ಟರ್ಡ್ ಪುಡಿಂಗ್ ಏನಿದೆ ಅದು ತಣ್ಣಗಾದ ನಂತರ ಈ ಥರ ಸ್ಕ್ವೇರ್ ತಗೊಳ್ಳಿ ಆದಷ್ಟು. ಈಗ 1 ಲೇಯರ್ ಪುಡ್ಡಿಂಗ್ ಹಾಕೋಣ. ಮತ್ತು ಸ್ವಲ್ಪ ಫ್ರೂಟ್ಸ್ ಉದುರಿಸೋಣ, ಮ್ಯಾಂಗೋ ಚಾಪ್ಸ್. ಈಗ ಮತ್ತೆ ಹೀಗೆ ಮಾಡ್ಕೊಳ್ಳೋಣ. ಇನ್ನೊಂದು ಲೇಯರ್ ಬ್ರೆಡ್ ಹಾಕೊಳ್ಳೋಣ. ಸೇಮ್ ಆ ಥರನೇ 3 ಲೇಯರ್ ಹಾಕ್ಕೊಂಡೆ. ಇಲ್ಲಿ ಈಗ ಚಾಪ್ಡ್ ಮ್ಯಾಂಗೋ ಹಾಕೊಳ್ಳೋಣ. ಮತ್ತು ಈ ಗಾರ್ನಿಷೆಡ್ ಪಿಸ್ತಾನು ಉದುರಿಸ್ಕೊಳ್ಳೋಣ. ಈಗ
ಈಗ ಮುಚ್ಚಳ ಮುಚ್ಚಿ ಒಂದು 4 ರಿಂದ 5 ಗಂಟೆ ಕಾಲ ಫ್ರಿಜ್ಜಲ್ಲಿ ಇಡೋಣ. ಮುಚ್ಚಳ ಮುಚ್ಚಿ 4 ಗಂಟೆ ಕಾಲ ಫ್ರಿಜ್ಜಲ್ಲಿ ಇಡಿ. ಮತ್ತೆ ಸಿಗೋಣ. 4 ಗಂಟೆ ನಂತರ ನೋಡಿ ಈ ಥರ ಗಟ್ಟಿಗಾಗಿದೆ. ಈಗ ಇದನ್ನು ಕಟ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಸಹ ಬಂದಿದೆ. ಈ ಸಮ್ಮರಿಗೆ ಫಟಾಫಟ್ ಅಂತ ಮಾಡುವಂಥ ಈಸಿಯಾದ ರೆಸಿಪಿ. ಈಗ ಮಾವಿನ ಹಣ್ಣು ಸೀಸನ್ ಸಹ, ಮಕ್ಕಳಿಂದ ವಯಸ್ಸಾದರವರೆಗೂ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ. ಪ್ಲೀಸ್ ಫ್ರೆಂಡ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಬಟನ್ ಒತ್ತಲಿಕ್ಕೆ ಮರೆತು ಬಿಡಬೇಡಿ. ನಾವು ತುಂಬ ಕಷ್ಟಪಟ್ಟು ಮಾಡ್ತೇವೆ. ಪ್ಲೀಸ್ ನಿಮ್ಮ ಪ್ರೋತ್ಸಾಹ ನಮಗೆ ಸದಾ ಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್.